ಕಂಚಿನಡ್ಕದ ಮಿಂಚಿನಬಾವಿ ಕ್ಷೇತ್ರದಲ್ಲಿ ಆದಿತ್ಯವಾರ ತಡರಾತ್ರಿ ಮತ್ತೆ ಗೊಂದಲ ಉಂಟಾಗಿದೆ. ಹಿಂದೂಪರ ಸಂಘಟನೆಗಳಿಂದ ಆದಿತ್ಯವಾರ ಕರಸೇವೆಗೆ ಕರೆ ನೀಡಲಾಗಿತ್ತು. ಕರಸೇವೆಯ ಪ್ರಯುಕ್ತ ಕಂಚಿನಡ್ಕದ ಮಿಂಚಿನಬಾವಿ ಕ್ಷೇತ್ರದಲ್ಲಿ ತಗಡು ಚಪ್ಪರ ಕಾಮಗಾರಿ ನಡೆಯುತ್ತಿತ್ತು. ಕಾಮಗಾರಿ ಪೂರ್ಣಗೊಳಿಸಿ ಕ್ಷೇತ್ರದಿಂದ ವಾಪಸ್ಸಾಗಿದ್ದರು ಕಾರ್ಯಕರ್ತರು. ಕಾಮಗಾರಿಯ ದಿನದಂದು ಹೊಸದಾಗಿ ನಿರ್ಮಾಣವಾದ ಗುಳಿಗ ದೈವದ ಕಟ್ಟೆ ಗುಳಿಗ ದೈವದ ಕಟ್ಟೆ ನಿರ್ಮಾಣದ ವಿಚಾರವಾಗಿ ಮುಸ್ಲಿಮರಿಂದ ವಿರೋಧ ವ್ಯಕ್ತ ಆಗಿತ್ತು. ಇದನ್ನು ವಿರೋಧಿಸಿ ನೂರಾರು ಸಂಖ್ಯೆಯಲ್ಲಿ ಮುಸ್ಲಿಮರು ಗುಂಪುಗೂಡಿದ ಮುಸ್ಲಿಮರಿಂದ ಕಟ್ಟೆ ತೆರವಿಗೆ ಆಗ್ರಹ ಮಾಡಲಾಗಿತ್ತು. ಕಟ್ಟೆ ನಿರ್ಮಾಣವಾದ ಜಾಗದಲ್ಲಿ ಮನೆ ಕಾಂಪೌಂಡ್ ಗೇಟ್ ನಿರ್ಮಿಸಲು ನಿರ್ಧರಿಸಲಾಗಿತ್ತು. ಕಟ್ಟೆ ನಿರ್ಮಾಣವಾಗಿದೆ ಎಂಬುದು ಮುಸ್ಲಿಮರ ವಾದ. ಇದು ವಿವಾದ ಸೃಷ್ಟಿಸಲು ಈ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಲಾಗಿದೆ ಎಂಬುದು ಮುಸ್ಲಿಮರ ವಾದ. ಹಿಂದಿನಿಂದಲೂ ಆ ಜಾಗದಲ್ಲಿ ಗುಳಿಗ ದೈವದ ಕಲ್ಲಿತ್ತು ಎಂಬುದು ಹಿಂದೂಗಳ ವಾದ. ಕಲ್ಲು ಇದ್ದ ಜಾಗದಲ್ಲಿ ಗಲೀಜಾಗಬಾರದು ದೃಷ್ಟಿಯಿಂದ 1.5 ಅಡಿಯ ಕಟ್ಟೆ ನಿರ್ಮಾಣ ಮಾಡಿದ್ದೇವೆ, ಕಟ್ಟೆ ತೆರವುಗೊಳಿಸಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದು ಕುಳಿತಿದ್ದಾರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು. ಪೊಲೀಸರಿಂದ ಇತ್ತಂಡಗಳ ಮನವೊಲಿಕೆಗೆ ಯತ್ನವನ್ನು ಮಾಡಲಾಗಿದೆ. ಒಟ್ಟಾರೆಯಾಗಿ ಕಂಚಿನಡ್ಕದ ಮಿಂಚಿನ ಪದವು ಪ್ರದೇಶ ಒಂದು ರೀತಿಯ ಗೊಂದಲಮಯ ವಾತಾವರಣಕ್ಕೆ ಕಾರಣವಾಗಿದೆ.